ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಕೂಳೂರು ಮೇಲ್ಸೇತುವೆ ಬಳಿಯಲ್ಲಿ ಕುದುರೆಮುಖ ಮುಂಭಾಗ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ನಡೆಯಲಿದ್ದು, ಆ ಪ್ರಯುಕ್ತ ಜುಲೈ 21ರಿಂದ 23ರವರೆಗೆ ಹಳೆ ಸೇತುವೆಯಲ್ಲಿ ವಾಹನ ಸಂಚಾರ ಬಂದ್ ಆಗಲಿದೆ. ಭಾರೀ ಮಳೆಯಿಂದ ಡಾಮರು ಹಾಕಿ ತುರ್ತು ದುರಸ್ತಿ ಕೂಡ ಸಾಧ್ಯವಾಗುತ್ತಿಲ್ಲ. ಮಂಗಳೂರು ಉಡುಪಿ ಸಂಪರ್ಕದ ಪ್ರಮುಖ ಹೆದ್ದಾರಿ ಇದಾಗಿದೆ. ಸಾವಿರಾರು ವಾಹನಗಳು ದಿನಂಪ್ರತಿ ಓಡಾಟ ನಡೆಸುತ್ತಿದ್ದು, ಹೊಂಡ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿರುವ ಕಾರಣ ತಾತ್ಕಾಲಿಕವಾಗಿ ಇಂಟರ್ಲಾಕ್ ಅಳವಡಿಸಲಾಗುತ್ತಿದೆ ಎಂದು ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ. ಸುಗಮ ಸಂಚಾರಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಳೂರಿನ ಹಳೆಯ ಮತ್ತು ಹೊಸ ಸೇತುವೆಗಳ ನಡುವೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ 776 ಮೀಟರ್ ಉದ್ದದ 6 ಪಥಗಳ ಹೊಸ ಸೇತುವೆ ನಿರ್ಮಾಣಕ್ಕೆ ಆರಂಭವನ್ನು ಮಾಡಿ 5 ವರ್ಷಗಳೇ ಉರುಳಿವೆ. 2021ರಲ್ಲಿ 56 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಆರಂಭಗೊಂಡ ಕಾಮಗಾರಿ ಹಲವು ಬಾರಿ ಸ್ಥಗಿತವಾಗಿದೆ. ಗುತ್ತಿಗೆದಾರರ ತಗಾದೆ ಕಾರಣದಿಂದ ಆರಂಭದಲ್ಲೇ ಕಾಮಗಾರಿಗೆ ವಿಘ್ನ ಎದುರಾಗಿತ್ತು. 2023ರಲ್ಲಿ ಜನರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಯಾರಂಭ ಮಾಡಿದರೂ ಹೆಚ್ಚು ವೇಗ ಪಡೆದಿಲ್ಲ. 1952ರಲ್ಲಿ ಮದ್ರಾಸ್ ಪ್ರಾಂತದ ಆಡಳಿತದಿಂದ ನಿರ್ಮಾಣವಾದ ಸೇತುವೆಯಾಗಿರುವ ಕೂಳೂರು ಹಳೆ ಕಮಾನು ಸೇತುವೆಯ ಆಯುಷ್ಯ ಮುಗಿದಿದ್ದರೂ ಉಡುಪಿ ಮಂಗಳೂರು ಜನತೆಗೆ ಇದೇ ಪ್ರಮುಖ ಸೇತುವೆಯಾಗಿ ಇಂದಿಗೂ ಬಳಕೆಯಾಗುತ್ತಿದೆ. ಈ ಸೇತುವೆಯಲ್ಲಿ ಓಡಾಟ ಅಪಾಯಕಾರಿ ಎಂದು 7 ವರ್ಷಗಳ ಹಿಂದೆಯೇ ಜಿಲ್ಲಾಡಳಿತಕ್ಕೆ ತಜ್ಞರ ತಂಡ ವರದಿ ನೀಡಿದ ಬಳಿಕ ಘನವಾಹನಗಳ ಓಡಾಟ ಸ್ಥಗಿತಗೊಳಿಸಲು ತೀರ್ಮಾನವಾಯಿತಾದರೂ ಪರ್ಯಾಯ ಸೇತುವೆ ಇರದ ಕಾರಣ ತಾತ್ಕಾಲಿಕ ದುರಸ್ತಿಯ ಭರವಸೆಯಲ್ಲಿ ಇಂದಿಗೂ ಓಡಾಟಕ್ಕೆ ಬಳಕೆಯಾಗುತ್ತಿದೆ. ಪರ್ಯಾಯ ಸೇತುವೆ ನಿರ್ಮಾಣ ಕಾಮಗಾರಿ 5 ವರ್ಷಗಳ ಹಿಂದೆಯೇ ಆರಂಭಗೊಂಡಿದ್ದರೂ ನಾನಾ ಕಾರಣಗಳಿಗಾಗಿ ಅದು ಆಮೆಗತಿಯಲ್ಲೇ ಸಾಗುತ್ತಿದೆ. ಇದರ ಕಾಮಗಾರಿಗೆ ವೇಗ ನೀಡಿ ಹಳೆ ಸೇತುವೆಯನ್ನು ಸೇವೆಯಿಂದ ಮುಕ್ತಗೊಳಿಸುವ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತಿಸಿದಂತೆ ಕಾಣುತ್ತಿಲ್ಲ. ಹೀಗಾಗಿ ಹಳೆಯ ಸೇತುವೆಯನ್ನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ರಿಪೇರಿ ಮಾಡುತ್ತಾ ಅದರ ಮೇಲೆಯೇ ಘನವಾಹನಗಳನ್ನು ಓಡಿಸುತ್ತಾ ದಿನ ದೂಡುವಂತಾಗಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. ಭರತನಾಟ್ಯ ಕಲಾವಿದೆ ರೆಮೋನಾ ಎವೆಟ್ ಪಿರೇರಾ ಅವರು ಭರತನಾಟ್ಯದಲ್ಲಿ ವಿಶೇಷ ದಾಖಲೆ ಮಾಡಲು ಮುಂದಾಗಿದ್ದಾರೆ. ಸತತ 1 ವಾರಗಳ ಕಾಲ ಭರತನಾಟ್ಯ ನೃತ್ಯ ಮಾಡುವ ಮೂಲಕ ದಾಖಲೆ ನಿರ್ಮಿಸಲು ಹೊರಟಿದ್ದಾರೆ. ಭರತನಾಟ್ಯ ಸೇರಿದಂತೆ ಭಾರತೀಯ ಮತ್ತು ಪಾಶ್ಚಾತ್ಯ ಶೈಲಿಯಲ್ಲಿ ನಾಟ್ಯ ಮಾಡುವ ಮೂಲಕ ಅತಿ ಕಿರಿಯ ವಯಸ್ಸಿನಲ್ಲೇ ಜಗತ್ತಿನ ಗಮನ ಸೆಳೆದಿರುವ ಮಂಗಳೂರಿನ ಹೆಸರಾಂತ ನಾಟ್ಯಗಾರ್ತಿ ರೆಮೋನಾ ಎವೆಟ್ ಪಿರೇರಾ ಅವರು ಈ ಬಾರಿ ಹೊಸ ದಾಖಲೆಗೆ ಮುಂದಾಗಿದ್ದಾರೆ. ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ LCRI ಬ್ಲಾಕ್ ರಾಬರ್ಟ್ ಸಿಕ್ವೆರಾ ಹಾಲ್ನಲ್ಲಿ ಜುಲೈ 21ರಿಂದ ಜುಲೈ 28ರವರೆಗೆ ಅಂದರೆ 1 ವಾರಗಳ ಕಾಲ ಭರತನಾಟ್ಯದ ಮೂಲಕ ರೆಕಾರ್ಡ್ ಮಾಡಲು ಮುಂದಾಗಿದ್ದಾರೆ. ಕೂಚಿಪುಡಿ, ಕಥಕ್, ಸೆಮಿಕ್ಲಾಸಿಕಲ್, ಪಾಶ್ಚಾತ್ಯ, ಯಕ್ಷಗಾನ ಹೀಗೆ ನಾನಾ ರೀತಿಯ ನಾಟ್ಯ ಪ್ರಕಾರಗಳನ್ನು ಮಾಡುವ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರುಗಿಟ್ಟಿಸಿರುವ ರೆಮೋನಾ ಮುಂಬೈ, ಹೈದರಾಬಾದ್, ಬೆಂಗಳೂರು, ಪುಣೆ, ದೆಹಲಿ ಹೀಗೆ ದೇಶದ ಬಹುತೇಕ ನಗರಗಳಲ್ಲಿ ಸ್ಟೇಜ್ ಪ್ರೋಗ್ರಾಂ ನೀಡಿದ್ದಾರೆ. ತಮ್ಮ ಅಪೂರ್ವ ರೀತಿಯ ನಾಟ್ಯಗಳಿಂದಾಗಿ ಜನಮೆಚ್ಚುಗೆ ಪಡೆದಿದ್ದಾರೆ. ಇದೀಗ ಭರತನಾಟ್ಯದಲ್ಲಿ ಹೊಸ ದಾಖಲೆಗೆ ರೆಮೋನಾ ಎವೆಟ್ ಪಿರೇರಾ ಮುಂದಾಗಿದ್ದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದ್ದಾರೆ.
ಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನ ಸಿಎಸ್ಆರ್ ನಿಧಿಯಿಂದ ಶೌಚಾಲಯ ಉದ್ಘಾಟನಾ ಕಾರ್ಯಕ್ರಮವು ಶಾಲಾ ವಠಾರದಲ್ಲಿ ನಡೆಯಿತು. ಸತೀಶ್ ಎಂ ನಾಯಕ್ ನೂತನ ಶೌಚಾಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನ ಸಿಎಸ್ಆರ್ ನಿಧಿಯಿಂದ ಶೌಚಾಲಯ 12 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವಾಗಿ ನಿರ್ಮಾಣವಾಗಿದೆ. ಇದರ ಮುಖ್ಯ ಉದ್ದೇಶ ಶಾಲೆಯ ಪರಿಸರವನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದಾನಿಗಳು ಶೌಚಾಲಯ ನಿರ್ಮಾಣಕ್ಕೆ ಹಣ, ಸಾಮಗ್ರಿಗಳು ಅಥವಾ ತಾಂತ್ರಿಕ ಸಹಾಯವನ್ನು ಒದಗಿಸಬಹುದು. ಇದು ಶಾಲೆಯ ಮೂಲ ಸೌಕರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದರು. ನಾನು ಕ್ಯಾನ್ಫಿನ್ ಬ್ಯಾಂಕ್ MD ಪ್ರಕಾಶ್ ಶಾನ್ಭಾಗ್ ಹಾಗೂ ಅವರ ಅಸಿಸ್ಟೆಂಟ್ MD ಆದಂತಹ ಪ್ರಶಾಂತ್ ಜೋಶಿ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಅವರು ಇದನ್ನು ಮಾಡಿಕೊಡಲಿಕ್ಕೆ ಒಪ್ಪಿಕೊಂಡು ಸುಮಾರು 12 ಲಕ್ಷ ರೂಪಾಯಿದ ಶೌಚಾಲಯನು ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ಇಲ್ಲಿ ಅತಿ ಬಡವ ಸಮಾಜದ ಮೀನುಗಾರರ ಮಕ್ಕಳು ಈ ಶಾಲೆಗೆ ಬರುವುದರಿಂದ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಈ ಒಂದು ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಾರೆ. ಬಹುಶಃ ಇನ್ನೂ ತುಂಬ ಕೆಲಸ ಆಗಬೇಕಾಗಿದೆ. ಈ ಶಾಲೆಯ ಕಟ್ಟಡ ಸಮೇತ ತುಂಬ ಹಳೆದಾಗಿದೆ. ಈ ಒಂದು ಹಳೆಯ ಕಟ್ಟಡವನ್ನು ಸರ್ಕಾರದವರು ಹಾಗೂ ಇಲ್ಲಿಯ ಶಾಸಕರು ನಮ್ಮ ಗುರುರಾಜ್ ಗಂಟಿಯವರ ಸಮೇತ ಇದನ್ನು ಮನಗೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಆದಷ್ಟು ಒಂದು ಅನುದಾನಗಳನ್ನು ಕೊಡುವಂಥದ್ದು, ಸರ್ಕಾರದಿಂದ ಬರುವಂಥ ಶೌಚಾಲಯಗಳು ಇರ್ಬೋದು ಅಥವಾ ಬೇರೆ ಬೇರೆಯ ಒಂದು ವಿಶೇಷವಾದಂಥ ಅನುದಾನಗಳನ್ನು ಈ ಶಾಲೆಗೆ ಕೊಡುವಂಥದ್ದು. ಹಾಗೆ ಇಂಥ ಹಳ್ಳಿ ಶಾಲೆಗಳಿಗೆ ವಿಶೇಷವಾದಂಥ ಅನುದಾನ ಇಂಥ ಕ್ಯಾನ್ಫಿನ್ ಬ್ಯಾಂಕಿನವರು ತುಂಬ ಮನಸ್ಸು ಮಾಡಿ ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು, ನಮಗೆ ಮಾಡುವಂಥ ಮನಸ್ಸು ಬೇಕು. ಬಹುಶಃ ಅಂಥ ಮಾಡುವಂಥ ಮನಸ್ಸಿರುವಂಥ ಸಂಸ್ಥೆಗಳು ಇಂಥ ಶಾಲೆಗಳಿಗೆ ಶೌಚಾಲಯಗಳು, ಶಾಲೆಗಳ ಕಟ್ಟಡಗಳು, ಹಾಗೆ ಬೇಕಾದಂಥ ಪ್ರಾಜೆಕ್ಟ್ ಕೊಡುವಂಥದ್ದು ಏನೇ ಇರ್ಬೋದು. ಅದಕ್ಕೆ ಇವತ್ತು ಕಂಪ್ಯೂಟರ್ ಯುಗ, ಇವತ್ತು ಎಲ್ಲ ಶಾಲೆಗಳಿಗೆ ಕಂಪ್ಯೂಟರ್ ಬೇಕಾಗ್ತದೆ. ಇಂಥದನ್ನು ಎಲ್ಲ ಸಂಸ್ಥೆಯವರು ಇದನ್ನು ನೋಡಿ, ಕ್ಯಾನ್ಫಿನ್ ಬ್ಯಾಂಕಿನವರು ಮಾಡಿದಂಥ ಕೆಲಸವನ್ನು ನೋಡಿ ತಾವು ಎಲ್ಲ ಸಂಸ್ಥೆಯವರು ಈ ಶಾಲೆಗಳಿಗೆ ತಮ್ಮ ಅನುದಾನಗಳನ್ನು ಹೆಚ್ಚು ಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಶೌಚಾಲಯವನ್ನು ಈ ಮಕ್ಕಳು ಒಳ್ಳೆಯಿಸಿಕೊಳ್ಳಿ, ಈ ಹೆಸರು ಒಳ್ಳೆ ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಮಾತನ್ನು. ಹೆಣ್ಣು ಮಕ್ಕಳ ಶೌಚಾಲಯವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ ಪಟ್ಕಾರ್ ಉದ್ಘಾಟಿಸಿದರು. ಗಂಡು ಮಕ್ಕಳ ಶೌಚಾಲಯವನ್ನು ಪ್ರಶಾಂತ ಬೆಳಿರಾಯ ಉದ್ಘಾಟಿಸಿದರು. ಶಾಸಕ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಬೈಂದೂರು ಕ್ಷೇತ್ರದಲ್ಲಿ ಸರಕಾರಿ ಶಾಲೆಯಲ್ಲಿ ಒಂದು ಹೈಟೆಕ್ ಮಾದರಿಯ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ್ರು. ಸಭೆಯ ಅಧ್ಯಕ್ಷತೆಯನ್ನು ವಿಶ್ವನಾಥ ಶಾನುಭಾಗ್ ವಹಿಸಿದ್ರು. ಎಸ್ ಜನಾರ್ದನ ಮರವಂತೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶೌಚಾಲಯದ ಅಗತ್ಯವನ್ನು ತಿಳಿಸಿ ಅದನ್ನು ನಮ್ಮ ಊರಿಗೆ ಒದಗಿಸಿಕೊಟ್ಟ ಕ್ಯಾನ್ಫಿನ್ ಸಂಸ್ಥೆಯನ್ನು ಅಭಿನಂದಿಸಿದ್ರು. ಶೌಚಾಲಯ ಒಂದರ ನಿರ್ಮಾಣ ಆಗಿ ಉದ್ಘಾಟನೆ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಇಬ್ಬರು ಕಾರಣಗಳಿರ್ತವೆ. ನಾನು ಮೊದಲನೆಯ ಸ್ಥಾನವನ್ನ ನಮ್ಮ ಆತ್ಮೀಯರಾದಂಥ ಸತೀಶ್ ನಾಯಕರಿಗೆ ಕೊಡ್ತೇನೆ. ಕ್ಯಾನ್ಫಿನ್ ಹೋಮಿಗೂ ಮರವಂತೆಗೂ ಏನೂ ಸಂಬಂಧ ಇಲ್ಲ. ಅದರ ಮ್ಯಾನೇಜಿಂಗ್ ಡೈರೆಕ್ಟರಿಗಾಗಲಿ ಅಥವಾ ನಿರ್ದೇಶಕರಿಗಾಗಲಿ ಮರವಂತೆಯ ಯಾರದ್ದೇ ಆಗಲಿ ಪರಿಚಯ ಇದೆ. ಸತೀಶ್ ನಾಯಕರು ಹೈಸ್ಕೂಲಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಅವರ ಮುಂದೆ ಒಂದು ಬೇಡಿಕೆ ಇತ್ತು. ಶಾಲೆಗೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಸೊತ್ತುಗಳಿಗೆ ಒಂದು ರಕ್ಷಣೆ ಸಿಗಬೇಕಾದ್ರೆ ನಿರಂತರವಾಗಿ ಬೆಳಗುವಂತಹ
ಅಲ್ಲಿ ಬೆಳಕಿನ ವ್ಯವಸ್ಥೆ ಬೇಕು ಅಂತ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಶ್ರೀ ಸತ್ಯನಾರಾಯಣ ಕೊಡೇರಿ, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಸಂತೋಷ್ ಮುಖವೀರ, ವಿದ್ಯಾರ್ಥಿ ನಾಯಕಿ ಸೌಜನ್ಯ, ಎಸ್ಟಿಎಂಸಿ ಉಪಾಧ್ಯಕ್ಷೆ ಶಾರದಾ ಪೂಜಾರಿ ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯೋಪಾಧ್ಯಾಯ ಸೀತಾರಾಮ ಬಿ ಸ್ವಾಗತಿಸಿ, ಶಶಿಕಲಾ ಮತ್ತು ನಿರ್ಮಲಾ ಪಟ್ಗಾರ್ ಕಾರ್ಯಕ್ರಮ ನಿರೂಪಿಸಿದ್ರು. ಶಿಕ್ಷಕಿ ಶಾರದಾ ವಂದಿಸಿದ್ರು. ನಮ್ಮ ಶಾಲೆ ಬಹುದಿನದ ಒಂದು ಕನಸಿತ್ತು, ಒಂದು ಒಳ್ಳೆಯ ಶೌಚಾಲಯ ಆಗಬೇಕು ಅಂತೇಳಿ. ಅದು ಇವತ್ತು ಈಡೇರಿದೆ. ಅದಕ್ಕೆ ತುಂಬ ಜನ ಕಾರಣ. ಅದರಲ್ಲಿ ನಮ್ಮದು ಕ್ಯಾನ್ಫಿನ್ ಸಂಸ್ಥೆ, ಆ ಸಂಸ್ಥೆಯ CSR ಫಂಡ್ನಿಂದ ಇವತ್ತು ಶೌಚಾಲಯ ಆಗಿದೆ. ಅವರಿಗೆ ಧನ್ಯವಾದಗಳು. ಆ ಸಂಸ್ಥೆ ಇಲ್ಲಿ ಬರುವಲ್ಲಿ ಮತ್ತು ಈ ಕೊಡುಗೆ ನಮಗೆ ಸಿಗುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದವರು ನಮ್ಮ ಸತೀಶ್ ನಾಯ್ಕರವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇದನ್ನು ಕೊಟ್ಟವರು ಪ್ರಶಾಂತ್ ಜೋಶಿ ಅವರು, ನಮಗೆ ಕೊಡುವಲ್ಲಿ ಸಹಕರಿಸಿದವರು. ಅವರಿಗೆ ಚಾನ್ಬಾಗ್ ಅವರು, ಅವರಿಗೆ ಧನ್ಯವಾದಗಳು. ಹಾಗೆ ಈ 12 ಲಕ್ಷದಲ್ಲಿ ಇಷ್ಟೊಂದು ಉತ್ತಮವಾದಂತಹ ಒಂದು ಶೌಚಾಲಯವನ್ನು ಕಟ್ಟಿಕೊಟ್ಟವರು ಪ್ರತೀಕ್ಷಾ ಕನ್ಸ್ಟ್ರಕ್ಷನ್ ಕಾರ್ಕಳ, ಇದರ ಪ್ರಶಾಂತ್ ಬಿಳಿಯಾರ್ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಏನು ತಪ್ಪಿಲ್ಲದಂತೆ ನಡೆಸಿಕೊಟ್ಟವರು ನಮ್ಮ SDMC ಅಧ್ಯಕ್ಷರು. ಕಾರ್ಯಕ್ರಮದ ಆರಂಭದಿಂದ ಶಿಲಾನ್ಯಾಸದಿಂದ ಹಿಡಿದು ಇವತ್ತಿನವರೆಗೆ ಅದರ ದಿನಕ್ಕೆ ಒಂದು 4-5 ಸಲ ಭೇಟಿ ಕೊಟ್ಟು ಅದರ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಯೋಜನೆ ಅತ್ಯಂತ ಉತ್ತಮವಾಗಿ ನಡೀಲಿಕ್ಕೆ ಸಹಕರಿಸಿದವರು ನಮ್ಮ SDMC ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು, ನಮ್ಮ ಶಿಕ್ಷಕರೊಂದವರು. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಇನ್ನೂ ಮುಂದಿನ ನಮ್ಮದೊಂದು ಬೇಡಿಕೆ ಇದೆ. ಒಂದು ಉತ್ತಮವಾದೊಂದು ಪ್ರಾಜೆಕ್ಟ್ ನಮ್ಮ ಶಾಲೆಗೆ ಬೇಕು. ಅದನ್ನು ನಮ್ಮ SDMC ಅಧ್ಯಕ್ಷರು, ನಮ್ಮ ಸತೀಶ್ ನಾಯ್ಕರು ಇವರೆಲ್ಲರೂ ಸೇರಿ ಮಾಡಿಕೊಡಬೇಕು ಅಂತ ಹೇಳ್ತಾ, ಶಾಲೆ ಪರವಾಗಿ ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಇದರ ಇಂದಿನ ನಮ್ಮ ಬಹುದಿನಗಳ ಕನಸಾದಂಥ ಒಂದು ಶೌಚಾಲಯವನ್ನು ಕ್ಯಾನ್ಫಿನ್ ಸಂಸ್ಥೆಯವರು ತುಂಬ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಇಂಥ ಒಂದು ಶೌಚಾಲಯವನ್ನು ಪಡೆದಂಥ ಸರ್ಕಾರಿ ಶಾಲೆ ಆದಂಥ ನಮ್ಮ ಶಾಲೆ ಧನ್ಯ ಆಗಿದೆ. ಇವತ್ತು ತುಂಬ ಹೃದಯದ ಧನ್ಯವಾದಗಳು ಕ್ಯಾನ್ಫಿನ್ ಸಂಸ್ಥೆಗೆ. ಹಾಗೆ ಈ ಶಾಲೆಯಲ್ಲಿ 260 ಜನ ಮಕ್ಕಳು ಕಲಿತಾ ಇದ್ದಾರೆ. ಇನ್ನೂ ಬೇಕಾದಂಥ ವ್ಯವಸ್ಥೆಗಳು ಹಲವಾರಿದೆ. ಆ ಹಲವಾರು ಸಮಸ್ಯೆಗಳಲ್ಲಿ ನಮಗೆ ಇನ್ನೂ ಕೆಲವೊಂದು ಸಂಸ್ಥೆಗಳಿದೆ. ಕೆಲವೊಂದು ಸಂಸ್ಥೆಯವರು CSR ಫಂಡನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದಿನ ಏನಾದರೂ ಒಂದು ಕೆಲಸಗಳು ಬೇಕಾದಲ್ಲಿ ಏನಾದರೂ ಒಂದು ವ್ಯವಸ್ಥೆಗಳು ಸಂಬಂಧಪಟ್ಟಲ್ಲಿ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಸಂಸ್ಥೆಗಳನ್ನು ನಾವು ಈಗಾಗಲೇ ಮುಟ್ಟಿದ್ದೇನೆ. ನಮಗೆ ಬೇಕಾದ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ, ಇನ್ನೊಂದು ಪ್ರೊಜೆಕ್ಟರ್ ವಿತ್ ಸ್ಮಾರ್ಟ್ ಕ್ಲಾಸ್ ಕೊಡಬೇಕು ಅಂತಿದೆ. ಮತ್ತು LKG UKG ಮಕ್ಕಳಿಗೆ ಸ್ವಲ್ಪ ಆಟಿಕೆಗಳು, ಒಳಗಡೆ ಆಟ ಆಡಲಿಕ್ಕೆ, ಮತ್ತು ಹೊರಗಡೆ ಮೈದಾನ ಸ್ವಲ್ಪ ಹೊರಗಡೆ ಚಿಕ್ಕದಿರುವುದರಿಂದ ಅಲ್ಲಿ ಒಂದು ಜಾರು ಬಂಡಿ ಇಂಥ ಒಂದು ಆಟಿಕೆ ಸಾಮಗ್ರಿಗಳನ್ನು ಹಾಕಿಸಬೇಕು ಅನ್ನುವಂಥ ಬಗ್ಗೆ ಕೆಲವೊಂದು CSR ಫಂಡ್ಗಳ ಕಡೆ ಮುಖ ಮಾಡಿದ್ದೇನೆ. ಕೊಡುತ್ತೆ ಅಂತ ಹೇಳಿದವರು ಕೆಲವರು ಇದ್ದಾರೆ. ಇನ್ನೂ ಕೆಲವೊಂದು ಸಂಸ್ಥೆಗಳನ್ನು ನಾವು ಟಚ್ ಮಾಡಲಿಕ್ಕೆ ಬಾಕಿ ಇದೆ. ಹಾಗೆ LKG UKG ಕೂಡ ನಾವು ನಡೆಸ್ತಾ ಇದ್ದೇವೆ. LKG UKGಯಲ್ಲೂ ತುಂಬ ಮಕ್ಕಳಿದ್ದಾರೆ. 260 ಮಕ್ಕಳನ್ನು ಹೊಂದಂಥ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ಶಿಕ್ಷಕ ವೃಂದದವರಿಗೂ ಇಂದು ಶೌಚಾಲಯ ಕೊಟ್ಟಂಥ ಕ್ಯಾನ್ಫಿನ್ಗೂ ಹಾಗೂ ದಾನಿಗಳಿಗೂ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ತೇನೆ. ನಮಸ್ತೆ. ನಮಗೆ ಈ ದಿನದಂದು ಕ್ಯಾನ್ಫಿನ್ ಹೋಮ್ಸ್ ಬೆಂಗಳೂರು ಇವರು ತುಂಬ ಸುಂದರವಾದ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಮೊದಲಿನ ಶೌಚಾಲಯ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ಅಲ್ಲಿನ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಹೀಗಾಗಿ ಅವರು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಜೆಪಿ ಬಡಾಕೆರೆ V4 ನ್ಯೂಸ್ ಬೈಂದೂರು. ಕಡಬ ತಾಲೂಕಿನ ಎಲ್ಲ ಕೃಷಿ ಸಖಿಯರು ಮತ್ತು ಪಶು ಸಖಿಯರು, ಸ್ಥಳೀಯ ಮನೆಗಳ ಸದಸ್ಯರುಗಳು, ಒಕ್ಕೂಟಗಳ ಅಧ್ಯಕ್ಷರುಗಳು, ಸ್ವಸಹಾಯ ಗುಂಪುಗಳ ಸದಸ್ಯರುಗಳು ಸೇರಿಕೊಂಡು ಕೃಷಿ ಇಲಾಖೆ ಪಂಚ ಹೋಬಳಿ ಕೇಂದ್ರ, ಕಡಬ ತಾಲೂಕು ಪಂಚಾಯತ್, DNRLM ಯೋಜನೆ, ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ 1.5 ಎಕರೆ ಗದ್ದೆಯಲ್ಲಿ ನೇಜಿ ನೆಡುವ ಕಾರ್ಯಕ್ರಮವು ನಡೆಯಿತು. ಕಡಬ ತಾಲೂಕಿನ ಬಲ್ಪ ಗ್ರಾಮ ಪಂಚಾಯತ್ನ ಬೀದಿಗುಡ್ಡೆ ಕಾಂಚಿ ಎಂಬಲ್ಲಿ ಬಲ್ಪ ಎಡಮಂಗಲ ಸುಬ್ರಹ್ಮಣ್ಯ ಕೃಷಿ ಸಖಿಯರ ಮುತುವರ್ಜಿಯಿಂದ ಹಡಿಲು ಬಿದ್ದ ಕೃಷಿ ಭೂಮಿಯನ್ನು ಫಲವತ್ತತೆ ಮಾಡುವ ದೃಷ್ಟಿಯಲ್ಲಿ ಹಮ್ಮಿಕೊಂಡಿರುವ ಕೆಸರಡು ಒಂಚಿ ದಿನ ನೇಜಿ ನಾಟಿ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಎಚ್ ಮಾತನಾಡಿ,
ಸ್ವಂತ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವುದರ ಮೂಲಕ ಭತ್ತ ಉತ್ಪಾದನೆ ಅವಶ್ಯಕತೆ ಇದ್ದು ಈಗಿನ ಪೀಳಿಗೆಗೆ ಮಕ್ಕಳಿಗೆ ಆಹಾರದ ಅವಶ್ಯಕತೆಯ ಬಗ್ಗೆ ಮಾದರಿ ಕೃಷಿ ಚಟುವಟಿಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬದ ಕೃಷಿ ಸಖಿಯರು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹಿಸಿದರು. ಮುಂದಿನ ದಿನಗಳಲ್ಲಿ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಲಾಗುವ ಬಗ್ಗೆ ಮಾಹಿತಿ ನೀಡಿದರು. ಕಡಬ ತಾಲೂಕಿನ ಬಲ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿಗುಡ್ಡೆಯಲ್ಲಿ ಇವತ್ತು ಅಡಿಲು ಬಿದ್ದ ಗದ್ದೆಯನ್ನು ನಾವು ನಾಟಿ ಮಾಡುವ ಮುಖಾಂತರ ನಮ್ಮ ತಾಲೂಕಿನ ಕೃಷಿ ಸಖಿಗಳು, ಪಶು ಸಖಿಗಳು ಹಾಗೂ ನಮ್ಮ ಎನ್ಆರ್ಎಲ್ನ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಮುಖ್ಯವಾಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇವತ್ತು ಎಲ್ಲರೂ ಸೇರಿ 100ಕ್ಕೂ ಮಿಕ್ಕಿ ಮಹಿಳೆಯರು ಇವತ್ತು ನಾಟಿ ಮಾಡುವ ಮುಖಾಂತರ ಜಿಲ್ಲೆಗೆ ಒಂದು ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಅಡಿಲು ಬಿದ್ದ ಗದ್ದೆಗಳು ತುಂಬ ಇದೆ. ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಮಾಡುವ ಮುಖಾಂತರ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಆದರೂ ಉಳಿದಂಥ ಒಂದು ಗದ್ದೆಗಳನ್ನು ನಾಟಿ ಮಾಡುವ ಮುಖಾಂತರ ಬಹಳಷ್ಟು ಒಂದು ಶ್ರಮ ವಹಿಸಿ ಕಳೆದ 1.5 ತಿಂಗಳಿಂದ ನಮ್ಮ ಈ ಒಂದು ಎಲ್ಲ ಮಹಿಳೆಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ನಾಟಿ ಗದ್ದೆ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದೆ ಇದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗುವಂತೆ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ರಮ, ಮುಖ್ಯವಾಗಿ ಮಕ್ಕಳಿಗೆ ಒಂದು ಪರಿಚಯಿಸುವ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಕೊನೆಗೊಳಿಸ್ತೇನೆ. ಪುತ್ತೂರು ವಿಭಾಗ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಶಿವಶಂಕರ್, ಬಲ್ಪ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಹರ್ಷಿತ್ ಕಾರ್ಜಾ, ಮಾಜಿ ಅಧ್ಯಕ್ಷೆ ಶಶಿಕಲಾ, ಎಡಮಂಗಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರಾಮಣ್ಣಗೌಡ, ಜಾಲ್ತರ್ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಡಿಎನ್ಆರ್ಎಲ್ಎಂ ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಜಗತ್ ಕೆ, ಕೃಷಿ ಚಟುವಟಿಕೆ ಬ್ಲಾಕ್ ಮ್ಯಾನೇಜರ್ ಮೋಹನ್, ತಾಲೂಕು ಸಂಪನ್ಮೂಲ ವ್ಯಕ್ತಿ ಧನ್ಯಶ್ರೀ, ರಮ್ಯಾ, ಪಂಚ ರೈತ ಸಂಪರ್ಕ ಕೇಂದ್ರ ಆತ್ಮ ಬ್ಲಾಕ್ ತಾಂತ್ರಿಕ ವ್ಯವಸ್ಥಾಪಕರಾದ ಸೀಮಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾರಾಯಣ, ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಜಮೀನಿನ ಮಾಲೀಕರು ಮಣಿಯಾಣಿ, ಆದರ್ಶ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಒಕ್ಕೂಟದ ಮುಖ್ಯ ಪುಸ್ತಕ ಬರಹಗಾರರಾದ ಯಮುನಾ, ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ, ಕೃಷಿ ಸಖಿ ಹೇಮಾ, ಪಶು ಸಖಿ ಚಿತ್ರಾವತಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಮೂಡುಬಿದ್ರೆಯ ಆಡಳಿತ ಸೌಧದ ಮುಂಭಾಗ ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಮೂಡುಬಿದ್ರೆ ತಾಲೂಕು ಸಮಿತಿಯು ನಡೆಸಿದ ಪ್ರತಿಭಟನೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗುವಂತೆ ಕರಾವಳಿಗೆ ಸೂಕ್ತ ನೀತಿಯನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದೆ. ಸಿಡಬ್ಲ್ಯೂಎಫ್ಐ ಜಿಲ್ಲಾಧ್ಯಕ್ಷ ವಸಂತ ಆಚಾರಿ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಕೆಂಪು ಕಲ್ಲು ಮರಳು ಸಂಬಂಧಿಸಿದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿರುವುದರಿಂದ ಕೆಂಪು ಗಣಿಗಾರಿಕೆ ಮತ್ತು ಮರಳುಗಾರಿಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವುಗಳಿಗೆ ಸಂಬಂಧಪಟ್ಟ ಮಾಫಿಯಾ ದಂಧೆಗಳನ್ನು ತಡೆಯುವ ಭರದಲ್ಲಿ ಬಡ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ. ಜನಪ್ರತಿನಿಧಿಗಳು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾಫಿಯಾಗಳಲ್ಲಿ ಶಾಮೀಲು ಆಗಿರುವುದರಿಂದ ಇಲ್ಲಿಯವರೆಗೆ ಸೂಕ್ತ ನಿಯಮಗಳನ್ನು ರೂಪಿಸಲು ಸಾಧ್ಯವಾಗಿಲ್ಲ. ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಂಡು ತುರ್ತು ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಸುಮಾರು 1.26 ಲಕ್ಷ ಜನ ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದು, ಅವರ ಜೀವನೋಪಾಯಕ್ಕೆ ಸರ್ಕಾರ ಕನಿಷ್ಠ 10,000 ರೂಪಾಯಿ ಪರಿಹಾರ ಧನವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಮಾಫಿಯಾ ಜನಕಲು, ನಿರುದ್ಯೋಗಿ, ರೌಡಿ ನಕಲು ಈ ದಕ್ಷಿಣ ಕನ್ನಡ ಜಿಲ್ಲೆ ನಿಯಂತ್ರಣ ಮಾಡ್ತಂತೀರಿ. ಆ ನಿಯಂತ್ರಣಗಳು ಹೊಸ ಆಫೀಸರ್ಗಳು, ಹೊಸ ಕಮಿಷನರ್, ಹೊಸ ಡಿಸಿ, ಹೊಸ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪ್ರತಿ ಪಕ್ಕ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಇನಿ ಅಕ್ರಮ ಮರಳುಗಾರಿಕೆ, ಅಕ್ರಮ ಕಲ್ಲುಗೆಪ್ಪನ್ನು ಉಂಟಾಯಿ ನಿರ್ದಾತನೆ ಇನಿ ಹಿಂಸೆ ಕಡಿವಾಣ ಈಗ ಅರ್ಥ ಮಾಡ್ಕೊಳ್ಳಿ. ಆಯ್ಕೆ ಅವಕಾಶ ಕೊಡ್ತಾರೆ. ಅಕ್ಕುಲೆ ಸೂಲೆ ಮುರಾಣಿ ಒಂದು ದಿನ ಇಡೀ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಂದಿರ್ ನೆನಪುಗಾಲಕ್ಕೆ ಕೊಯ್ಯ ದಿವಸಗಳು ಎಂಕಲು ಹೋರಾಟ ಮಂದಿನ ಅಕ್ಕುಲ್ಲ ಮಂದಿರ್ ರಾಷ್ಟ್ರೀಯ ವಿಚಾರಧಾರದ ಮಿತ್ರ ಹೋರಾಟ ನಡ್ತಂತಲು ಎಂಕಲ ಅಭಿಪ್ರಾಯ ಎಂಜಿನ ಸ್ಪಷ್ಟಮಂತ ಅಕ್ಕಲ ಅಭಿಪ್ರಾಯ ಎಂಜಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನೀತಿ ಸರಿ ಇದ್ದೆ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಪಂಪ ಕಾರಣಕ್ಕೂ ನಮ್ಮ ಕಟ್ಟಡ ಕಾರ್ಮಿಕರ ತಪ್ಪು ಮಾಹಿತಿಯನ್ನು ಕೊರದು ರಾಜಕೀಯ ಲಾಭ ಮಂತ್ರಿಸಲದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಒಂದೇ ತಾಯಿ ವಿಚಾರ ಪಂಪ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ಹೊಡಿತಾನೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ತಿ ಹಕ್ಕುಲೇ ಇದ್ದಾರೆ.
ಉಸ್ತುವಾರಿ ಸಚಿವರು ಅಕ್ಕಲೆ ಇದ್ದಾರೆ. ಶ್ರೀ ಪಾಲೆಮಾರ್ ಕೃಷ್ಣ ಪಾಲೇಕರ್ ಮಾರು ಉಸ್ತುವಾರಿ ಸಚಿವರಪ್ಪನಾಗ ಉನ್ವೇ ರೀತಿಯ ಸಮಸ್ಯೆ ಮೂಲಾನಾಗ ಆರ್ ಬಂತೇರಿ ಕರಾವಳಿ ಮರಳು ನೀತಿ ಬಂದಪ್ಪ ಅಂತ ಬಂದೇರಿ. ಐದು ಸಚಿವರಿ ನಿಖಲ್ ಮಾತೆಲ್ಲ ಸೇರಿ ಕರೆಕ್ಟ್ ಆಯ್ನ ಮರಳು ನೀತಿ ಮಲ್ಪಡೆ ಅದನ್ನ ವ್ಯವಸ್ಥೆ ಮಲ್ಪಡೆ ಹೆಂಗ ಈ ನಿಷೇಧ ಮಂದಿನ ಅಥವಾ ಅಕ್ರಮಗಾರಿಕೆ ತಡೆ ಮಂದಿ ಸ್ವಾಗತ ಮಲ್ಪ ಅನ್ನೋ ಪ್ರಶ್ನೆದಾನೆ. ದಿನನಿತ್ಯ ಇನಿ ಕಟ್ಟಡ ಕಾರ್ಮಿಕರು 1,000 ರೂಪಾಯಿಡ ಅದ್ರ 700 ರೂಪಾಯಿ 800 ರೂಪಾಯಿ 900 ರೂಪಾಯಿ ಬೆನ್ಪೇರು ಬೇಲೆ ಎತ್ತಿನ ಬೆನ್ಪೇರು ಬೇಲೆಲ್ಲ ಪೂಜಿ ಅವಕ ನೀನು ಸಾದಾ ಸಗಟ್ಟಿನ ಬೇಲೆ ಇಚ್ಚಿ ಬೇಲೆ ಏರೆಗೊಂಡು ಅವು ಒಂಜಿ ಕಲ್ಲಕ್ಕೆ ಮೂಲ ಮೂಡಿ ಬಿದ್ದಿಡು ಕೆಂಪು ಕಲ್ಲಕ್ಕೆ ಏತನಕ್ಕೆ ಎಂದಾಗ ಸಂಕರಣ್ಯ ಬಂದ್ಬೇಡಿ 25 52 ರೂಪಾಯಿ ಉಂಟು. ಸಕ್ರಮವಾದ ಮಾಡ್ತಾರೆ. ಪೊಲೀಸ್ ಇಲಾಖೆದ ಗಣಿಗಾರಿಕೆದ ಬೆಂಬಲ ಉಂಟು ಬಂದ ವಿಚಾರಣೆ ಬಂದಿದ್ದ ಎಂಚವು ಒಂಜಿ ಗಾಡಿ ಒಂಜಿ ಕೆಂಪು ಕಲ್ಲು ಸಾಗಿಸೋಣ ಲಾರಿ ಅವಡೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಾದವ ಶೆಟ್ಟಿ, ಸಿಡಬ್ಲ್ಯೂಎಫ್ ತಾಲೂಕು ಕಾರ್ಯದರ್ಶಿ ಶಂಕರ್ ವಾಲ್ಪಾಡಿ, ಮುಖಂಡರಾದ ಕೃಷ್ಣಪ್ಪ ನಡಿಗುಡ್ಡೆ, ದಿವಾಕರ್ ಸುವರ್ಣ, ವಾಸುದೇವ ಆಚಾರಿ, ಗಿರಿಜಾ, ಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಹಳೆ ಪೊಲೀಸ್ ಠಾಣೆಯಿಂದ ಆಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆಯೂ ನಡೆಯಿತು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹೆಜಮಾಡಿ ಬಿಲ್ಲವ ಸಂಘದಲ್ಲಿ 1951ನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ 6ನೇ ದಿನವಾದ ಗಣ್ಯರ ಮಾಹಿತಿ ಕಾರ್ಯಕ್ರಮವು ನಡೆಯಿತು. ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರರಾದ ದಯಾನಂದ ಹೆಜಮಾಡಿ ವಹಿಸಿದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಸಮಾಜದ ಯಾವುದೋ ತುಳಿತಕ್ಕೆ ಒಳಗಾಗಿ ದುಶ್ಚಟಗಳಿಗೆ ಬಲಿಯಾಗಿದ್ದೀರಿ. ಇನ್ನು ಮುಂದೆ ನೀವು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ನಿಮ್ಮ ಸಂಸಾರದೊಟ್ಟಿಗೆ ಸಂತೋಷವಾಗಿ ಜೀವನ ನಡೆಸಬೇಕು ಎನ್ನುವುದೇ ನಮ್ಮೆಲ್ಲರ ಆಶಯ. ಹಾಗೂ ಇಲ್ಲಿ ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ನಡೆಸುವಂತಹ ಕಾರ್ಯವಾಗಿದೆ ಎಂದರು. ಸಂತೋಷದಲ್ಲಿ ಇರಬೇಕಂತ ನಮ್ಮ ಇಚ್ಛೆ ಇದೆ. ನೀವು ಶಿಬಿರದಿಂದ ಹೊರಗೆ ಹೋದ ನಂತರ ನೀವು ಯಾರ ನಾವೇ ಸರಿಯಲ್ಲ. ಆದ್ರೂ ಮುಂದೆ ನಿಮ್ಮ ಜೀವನ ಎಷ್ಟು ವರ್ಷ ನಡೆಯುವಂತ ಜೀವನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸಂತೋಷದಲ್ಲಿ ಜೀವನ ನಡೆಸಬೇಕು ಅಂತ ನಮ್ಮ ಇಚ್ಛೆ. ಬೇರೆ ನಮ್ಗೆ ಯಾವುದು ಸ್ವಾರ್ಥ ಇದರಲ್ಲಿ ಇಲ್ಲ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜಾತಿ ಇಲ್ಲ, ಎಲ್ಲರೂ ನಾವು ಒಂದೇ. ಸರಿಯಾ? ಎಲ್ಲರೂ ಒಂದೇ ರೀತಿಯಲ್ಲಿ ನಿಮ್ಮನ್ನು 6 ದಿವಸದಿಂದ ಚಿಕ್ಕ ಮಕ್ಕಳಾಗಿ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ನಿಮಗೆ ಊಟ, ನಿಮ್ಮ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡ ನನ್ನ ಸಹೋದರಿಯರಲ್ಲಿದ್ದಾರೆ, ನಮ್ಮ ಸಹೋದರರಲ್ಲಿ ನಿಮ್ಮೊಟ್ಟಿಗೆ ಅಲ್ಲಿದ್ದಾರೆ. ಪ್ರತಿ ದಿವಸ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಡ್ತಾರೆ. ವಿಷಯ ಇಷ್ಟೇ, ಅವರಿಗೇನು ಇದರಲ್ಲಿ ಲಾಭ ಇಲ್ಲ. ಅವರಿಗಿಷ್ಟೇ ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಏನೋ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿ ಏನೋ ಒಂದು ಸಮಸ್ಯೆಯಿಂದ ಅಧೋಗತಿಗೆ ಇಳಿದ ಸಮಾಜವೇ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಗಳನ್ನು ಗುರುತಿಸಿ ಆ ವ್ಯಕ್ತಿಗಳನ್ನು ಸಮಾಜಮುಖಿಯಾಗಿ ಒಳ್ಳೆದು ಹೊರಗೆ ತರಬೇಕು. ಅವರ ಪ್ರತಿಭೆಯನ್ನು ಮುಂದೆ ಜೀವನದಲ್ಲಿ ಗುರುತಿಸುವಾಗ ಆಗ್ಬೇಕಂತ ನಮ್ಮ ಇಚ್ಛೆ ಇಷ್ಟೇ. ಕಾರ್ಯಕ್ರಮದ ಗಣ್ಯರ ಮಾಹಿತಿ ಕಾರ್ಯಕ್ರಮದಲ್ಲಿ ಸುಜಾತಾ ಸುವರ್ಣ ಮಾತನಾಡಿ, ಕುಡಿತಕ್ಕೆ ಒಳಗಾದ ತಂದೆಯ ಪರಿಸ್ಥಿತಿಯನ್ನು ಕಂಡು ಜೀವಕ್ಕೆ ಹಾನಿ ಮಾಡಿಕೊಳ್ಳುವ ನಿದರ್ಶನಗಳು ನಾವು ಕಾಣುತ್ತಿದ್ದೇವೆ. ಹಾಗೂ ವ್ಯಸನಕ್ಕೆ ದಾಸರಾದ ತಂದೆಯನ್ನು ತಂದೆ ಎಂದು ಹೇಳಲು ಕೀಳರಿಮೆ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ವ್ಯಸನ ಮುಕ್ತರಾಗಿ ಕುಟುಂಬದೊಂದಿಗೆ ಶಾಂತಿಯುತ ಜೀವನ ನಡೆಸಿ ಎಂದರು. ಈ ಕುರ್ಚೆಲ್ಲ ನಮಗೆ ಪಂಡದ ಆಯನ ಫ್ರೆಂಡ್ಸ್ ಆಯ್ತು ಬಂದ್ಬೇಡಿ ಅವೇನು ಕೇಂದ್ರ ತಡೆವರೆಗೆ ತೀರಂದಿ ನಾ ಬಾಲ್ಯ ಏನು ಮಾಡ್ಕೊಂಡು ಸುತ್ತಾಯಿ ಮಾಡ್ಕೊಂಡು பொண்ணு மகள் ಇಪ್ಪಲು பொண்ணு ಮಗಲ್ ಅಂಚೆನೆ ಮಸ್ತ್ ಬೇನೆ ಇಪ್ಪಲು ಒಂದು ಆಣು ಜೋಕಲೆ ಇರ್ತಿಲ್ಲ பொண்ணು ಜಕ್ಕಲೆಗೆ ಉಂಡತೆ ಮಸ್ತ್ ಬಂಗ ಕೊಟ್ಕೊಂಡು ಒಂದು ದೇ ಬಂಡ ಎನ್ನ ಪಪ್ಪ ಇಂಚೆನೆ ಇಪ್ಪೋಡು ಎನ್ನ ಪಪ್ಪ ನಾನು ಮಸ್ತ್ ಆಸೆ ಮಾಡ್ಕೊಂಡು ಪಂಡದ ಪೊಣ್ಣು ಬಾಲೆಗೆ ಮಸ್ತ್ ಇಟ್ಕೊಂಡು ಆ ಮಗಲಿಗೆ ಮತ್ತೆ ಆನಾಗಲ್ಲ ಆ ಪೊಣ್ಣು ಬಾಲೆ ಎನ್ನುಂಡು ಎನ್ನ ಪಪ್ಪ ಆಯನ ಪಪ್ಪ ಮಸ್ತ್ ಸ್ಥಿತಿವಂತೆ ರಾಜಸ್ಥಾನ ಈ ಬಾಲೆ ನೋಡಿ ಎನ್ನ ಪಪ್ಪ ಅನ್ಸದ ಇದ್ದಿದ್ದೇನೆ ಪಂಡದ ಅದಕ್ಕೋಸ್ಕರ ಪಂಡದಲ್ಲೇ ಆಣ ಆವಾಡು ಪೊಣ್ಣಾಗ ಆವಾಡು ಅದು ನಿಗನ್ನ ಗುಡಿದಲ್ಲಿ ಆವಾಡು ಪರ್ಪಿನ ಕಲೆಯನ್ನು ಏರ್ಲಾ ಹಾಕು ಆಸೆ ಮಲ್ಪುಜೇರಿ ವ್ಯಸನದಿಂದ ಮುಕ್ತರಾಗಿ ನೆಮ್ಮದಿ ಜೀವನವನ್ನು ನಡೆಸುತ್ತಿರುವ ಗಣಪ ಶಿರಸಿ ಅವರು ಭಾವನಾತ್ಮಕವಾಗಿ ಮಾತನಾಡುತ್ತಾ,
ಅಂದು ಕುಡಿತಕ್ಕೆ ದಾಸನಾದ ನನ್ನನ್ನು ಎಲ್ಲರೂ ಕಸಕ್ಕಿಂತ ಕೀಳಾಗಿ ನೋಡುತ್ತಿದ್ರು. ಇಂದು ಎಲ್ಲವನ್ನೂ ತ್ಯಜಿಸಿ ಎಲ್ಲರ ಪ್ರೀತಿ ದೊರೆತು ನೆಮ್ಮದಿಯ ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಎಂದರು. 1954ರಲ್ಲಿ ಇಸ್ವಿಯಲ್ಲಿ ಶಿರ್ಸಿಯಲ್ಲಿ ಹುಟ್ಟಿದ್ದು. ನನ್ನ ಹೆಸರು ಗಣಪ ಅಂತ. ನಾನು ತುಂಬ ಕುಡಿತಿದ್ದೆ ಅಂದರೆ ಮನೆಯಲ್ಲಿ ಹೆಂಡತಿಗೆ ನೆಮ್ಮದಿ ಇಲ್ಲ, ತುಂಬ ಕಷ್ಟ ಇದ್ದಿತ್ತು. ದಿವಸಕ್ಕೆ 8 ಕೊಟ್ಟು ಕುಡಿತಾಯಿದ್ದೆ. 8 ಕೊಟ್ಟು ಕುಡಿದ್ರು ಮನೆಯಲ್ಲಿ ಏನು ತುಂಬ ರಗಳೆ ಕೊಡ್ತೇವೆ ಎಲ್ಲ ಮಾಡ್ತಾಯಿದ್ದೆ. ಅದು ನನ್ನ ಮಕ್ಕಳು 4 ಜನ ಗಂಡು ಮಕ್ಕಳು, ನನಗೆ 4 ಜನ ಗಂಡು ಮಕ್ಕಳಾದರೂ 4 ಜನ ನನ್ನ ಹತ್ರ ಮಾತಾಡೋದಿಲ್ಲ. ಅಪ್ಪ ಕುಡುಕ ಉದ್ದೇಶದಿಂದ ಮಾತಾಡೋದಿಲ್ಲವಿತ್ತು. ಕೊನೆಗೆ ಅವರವರನ್ನೇ ಮಾತಾಡಿಕೊಂಡು ತಾಯಿ ಮಕ್ಕಳು 4 ಜನ ವಿದ್ಯಾಭ್ಯಾಸಕ್ಕೂ ಕಟ್ಟಾಯ್ತು. ಯಾಕಂದರೆ ನಾನು ಕುಡಿತದಿಂದ ಗಲಾಟೆ ಮಾಡ್ತಿದ್ದೆ, ಓದಲಿಕ್ಕೆ ಆಗೋದಿಲ್ಲ. ಅವರು ನಾನು ಶಾಲೆಗೆ ಕೈದು ಮಾಡ್ತೆ ಅಂತ 10ನೇ ಕ್ಲಾಸಿಗೆ ಶಾಲೆಗೆ ಹೋದು 4 ಜನ ಕೈದು ಮಾಡಿದ್ರು. ಪಕ್ಕದ ಮನೆಯಲ್ಲಿ ಕೆಲಸ ಮಾಡೋ ಪ್ರಾರಂಭ ಮಾಡಿದ್ರು. ಮಕ್ಕಳ ಭವಿಷ್ಯವನ್ನು ನಾವು ಕುಡಿತದಿಂದ ಹಾಳು ಮಾಡಿದ್ದೇನೆ. ನಂತರ ಅಲ್ಲಿ ಆಲೂರಿನಲ್ಲಿ ಒಂದು ಮಧ್ಯವರ್ತಿ ಶಿಬಿರ ಆಗಿತ್ತು. ಅಲ್ಲಿ ಸೇವಾ ಪ್ರತಿನಿಧಿ ಭೇಟಿಯಾಗಿ ಅಲ್ಲೆಲ್ಲ ಗಣ್ಯರ ಎಲ್ಲರನ್ನು ಭೇಟಿಯಾಗಿ ಅವರಲ್ಲಿ ಮಾತನಾಡಿ ಶಿಬಿರಕ್ಕೆ ನನ್ನನ್ನು ಸೇರಿಸಿದ್ರು. ಸೇರಿಸಿದಾಗ ನಾನು ಅಲ್ಲಿ ಗುರುಗಳ ಮಾತನ್ನು ತುಂಬ ಶಿಬಿರದಲ್ಲಿ ತುಂಬ ಗಲಾಟೆ ಮಾಡಿದೆ. ಗಲಾಟೆ ಅಂದರೆ ಫಸ್ಟ್ ಯಾಕೆ ಸೇರಿಸಿದ್ದಾರೆ ಏನಂದ್ರೆ ನಂಗೆ ಗೊತ್ತಿಲ್ಲ. ಕೊನೆಗೆ ಗುರುಗಳ ಪಾಠನ ಕೇಳಿ ನನಗೆ ತುಂಬ ಮನ ಪರಿವರ್ತನೆ ಆಯಿತು. ಅಲ್ಲಿ ನಾನು ನನ್ನೊಳಗೆ ನಾನು ತಿಳ್ಕೊಂಡೆ. ನನ್ನ ಹೆಂಡತಿ ಚಿನ್ನವನ್ನು ಕರಿಮಣಿಯನ್ನು ಮಾಡಿದೆ. ಮಕ್ಕಳ ಜೀವನ ಒಳ್ಳೆದಿತ್ತು. ಒಬ್ಬ ಯಕ್ಷಗಾನಕ್ಕೆ ಹೋಗ್ತಿದ್ದ, ಒಬ್ಬ ರಿಕ್ಷಾ ತೆಗೆಸ್ಕೊಟ್ಟೆ. ಅವನ ಜೀವನ ಹಾಳಾಗಬಾರ್ದು ಉದ್ದೇಶದಿಂದ ರಿಕ್ಷಾಗಳು ತೆಗೆಸ್ಕೊಟ್ಟೆ. ಇಷ್ಟು ಆಗಿದ್ದು ಮಧ್ಯವರ್ತಿನ ಶಿಬಿರದಿಂದ. ನಾನು ಬದುಕಿದೆ ಅಂತಂದರೆ ಮಧ್ಯವರ್ತಿನ ಶಿಬಿರದಿಂದ ನಾನು ಎಲ್ಲ ಕಡೆ ಸೇವೆ ಕೊಡ್ತಿದ್ದೆ. ಯಾಕಂದರೆ ನನ್ನ ಮನೆ ಕುಟುಂಬ ಒಳ್ಳೆಯದಾಗಿದೆ, ಮಧ್ಯವರ್ತಿನ ಶಿಬಿರದಿಂದ ಒಳ್ಳೆಯದಾಗಿದೆ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಶಿಬಿರದಲ್ಲೂ ಭಾಗವಹಿಸ್ತಿದ್ದೆ 8 ದಿವಸ. ಶಿಬಿರಾಧಿಕಾರಿ ವಿದ್ಯಾಧರ್ ಮಾತನಾಡಿ, ಹೆಜಮಾಡಿ ಸಂಘ ಸಂಸ್ಥೆಗಳ ಸಹಕಾರದಿಂದ 1951ನೇ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಂಡು ಇಂದಿಗೆ 6ನೇ ದಿನವಾದ ಇಂದು ದಯಾನಂದ ಹೆಜಮಾಡಿ ಹಾಗೂ ಸುಜಾತ ಸುವರ್ಣ ಅವರ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಶಿಬಿರದಲ್ಲಿ 65 ಶಿಬಿರಾರ್ಥಿಗಳು ಪ್ರಯೋಜನ ಪಡೆದುಕೊಂಡು ತಮ್ಮ ಜೀವನದಲ್ಲಿ ಬದಲಾವಣೆ ಕಾಣುವ ತವಕದಲ್ಲಿದ್ದಾರೆ ಎಂದರು. ಸಾವಿರ ಕತ್ತಲು ತುಂಬಿದ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಬಹಳ ವಿಶೇಷವಾಗಿ 1951ನೇ ಮಧ್ಯವರ್ಜನ ಶಿಬಿರ ಕಾಪು ತಾಲೂಕಿನ ಹೆಜಮಾಡಿಯಲ್ಲಿ ದಿನಾಂಕ 16ನೇ ತಾರೀಕಿಗೆ ಪ್ರಾರಂಭಗೊಂಡು 23ನೇ ತಾರೀಕಿಗೆ ಈ ಶಿಬಿರ ಕೊನೆಗೊಳ್ಳಲಿಕ್ಕಿದೆ. ಇಲ್ಲಿ ಪ್ರಥಮ ದಿನದಂದು ಶಿಬಿರಾರ್ಥಿಗಳು ದಾಖಲಾತಿಗೊಂಡು ಶಿಬಿರಾರ್ಥಿಗಳ ನೋಂದಾವಣೆ ಮಾಡಿಕೊಂಡು ಶಿಬಿರಾರ್ಥಿಗಳಿಗೆ ಮನ ಪರಿವರ್ತನೆ ಮಾಡುವ ಮೂಲಕ ಚಿಕಿತ್ಸೆಯನ್ನು ನಾವು ನೀಡುತ್ತಾ ಇದ್ದೇವೆ. ಬೆಳಿಗ್ಗೆ ಯೋಗ ಕಾರ್ಯಕ್ರಮ, ಗುಂಪು ಸಲಹೆ, ಗಣ್ಯರಿಂದ ಮಾಹಿತಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ಭಕ್ತಿಯ ಒಲವು ತೋರಿಸುವ ನಿಟ್ಟಿನಲ್ಲಿ ಭಜನಾ ಕಾರ್ಯಕ್ರಮದೊಂದಿಗೆ ಶಿಬಿರಾರ್ಥಿಗಳಿಗೆ ನಾವು ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಈ ಶಿಬಿರ ಒಟ್ಟು 8 ದಿವಸಗಳ ಕಾಲ ಮನ ಪರಿವರ್ತನೆ ಮಾಡಿ ಅವರಿಗೆ ಚಿಕಿತ್ಸೆ ನೀಡಿ ಅವರಿಗೆ ಉತ್ತಮ ರೀತಿಯ ಬದುಕು ಕೊಡುವಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಈ ಮಧ್ಯವರ್ಜನ ಶಿಬಿರ ಇವತ್ತು ಅವರಿಗೆ ಬಾಳಿಗೆ ಬೆಳಕಾಗುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಇದಕ್ಕೆ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ನಾವು ಸಮಿತಿಯನ್ನು ಮಾಡಿದ್ದೇವೆ. ಈ ಸಂದರ್ಭ ಉಡುಪಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ದಯಾನಂದ ಹೆಜಮಾಡಿ, ಸುಜಾತ ಸುವರ್ಣ, ಬಪ್ಪನಾಡು ದೇವಸ್ಥಾನ ಮುಲ್ಕಿಯ ಶ್ವೇತಾ ಪಳ್ಳಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ನಳಿನಿ, ಜನಜಾಗೃತಿ ವೇದಿಕೆ ಸದಸ್ಯರಾದ ಸುದರ್ಶನ್ ಭಟ್, ದೇವಾಡಿಗರ ಸಂಘ ಹೆಜಮಾಡಿಯ ಹರೀಶ್ ದೇವಾಡಿಗ, ಭುವನೇಶ್ ಕುರ್ಕಾಲ್, ಗಣೇಶ್ ಶೆಟ್ಟಿ, ಹೆಜಮಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಜನಾರ್ದನ, ಪ್ರಸಾದ್ ಬಿ, ಪ್ರಾಣೇಶ್ ಹೆಜಮಾಡಿ, ಕೋಡಿ ಕ್ರಿಕೆಟರ್ಸ್ ಹೆಜಮಾಡಿ ಕೋಡಿಯ ಅಧ್ಯಕ್ಷ ಸೀತಾರಾಮ ಬಂಗೇರ, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಶಿರ್ವದ ಸದಸ್ಯರುಗಳು, ಶ್ರೀ ನಾರಾಯಣಗುರು ಭಜನಾ ಮಂಡಳಿ ಹೆಜಮಾಡಿಯ ಸದಸ್ಯರುಗಳು ಹಾಗೂ ಒಕ್ಕೂಟ ನವಜೀವನ ಸಮಿತಿ, ಶೌರ್ಯ ಸ್ವಯಂ ಸೇವಕರ ಮಂಡಳಿ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಶಿರ್ವ ವಲಯ ಪ್ರತಿನಿಧಿಗಳು ಮತ್ತು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ಮರವಂತೆ ಗ್ರಾಮ ಪಂಚಾಯತ್ನ ಪ್ರಾಯೋಜಕತ್ವದಲ್ಲಿ ಸ್ವಚ್ಛ ಮರವಂತೆ ಸುಂದರ ಮರವಂತೆ ಎಂಬ ಅಭಿಯಾನಕ್ಕೆ ಮರವಂತೆ ಗ್ರಾಮ ಪಂಚಾಯತ್ನ ವಠಾರದಲ್ಲಿ ಚಾಲನೆಯನ್ನು ನೀಡಲಾಯಿತು.
ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಸ್ವಚ್ಛತೆ ಅರಿವಿನ ಬಗ್ಗೆ ಕರಪತ್ರ ಬಿಡುಗಡೆ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ಸ್ವಚ್ಛತೆ ದೃಷ್ಟಿಯಿಂದ ಮರವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ. ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳು, ಸಾಹಸ್ ಎನ್ಜಿಒ ಅವರ ಸ್ವಚ್ಛ ಕರಾವಳಿ ಮಿಷನ್ ಯೋಜನೆ, ಶವೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿಎಸ್ಆರ್ ಬೆಂಬಲದೊಂದಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಂಗಡಿಗಳು ಮತ್ತು ಆಟೋ ನಿಲ್ದಾಣದ ಚಾಲಕರುಗಳಿಗೆ ತ್ಯಾಜ್ಯ ನಿರ್ವಹಣೆಯ ಕರಪತ್ರದ ಜೊತೆಗೆ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯತ್ನ ಸ್ವಚ್ಛತೆಯಲ್ಲಿ ಸಾರ್ವಜನಿಕರ ಮಹತ್ವದ ಕುರಿತು ತಿಳಿಸಿದರು. ವಿಶ್ವಪ್ರಸಿದ್ಧವಾದಂಥ ಮರವಂತೆಯ ಸಮುದ್ರ ಕಿನಾರೆ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಪ್ರತಿಷ್ಠಿತ ಒಂದು ಪಂಚಾಯತ್ ಅಂತೇಳಿ ಹೇಳಿದರೆ ಮರವಂತೆ ಪಂಚಾಯತ್. ಈ ಪಂಚಾಯತ್ನ ಜನರು ಸುಶಿಕ್ಷಿತರು ಮಾತ್ರವಲ್ಲ, ಸಾಮಾಜಿಕ ಕಳಕಳಿಯನ್ನು ಸಹಿತ ಇರುವಂಥವ್ರು. ಒಂದು 5,500 ಜನಸಂಖ್ಯೆ ಇರುವಂಥ ಮರವಂತೆ ಪಂಚಾಯತ್ನಲ್ಲಿ ಒಂದು 50ರಷ್ಟು ಸಂಘಟನೆಗಳಿದೆ. ಅದು ನಿಮಗೆ ಶಾಲೆ, ಹಳೆ ವಿದ್ಯಾರ್ಥಿ ಸಂಘ, ಯುವಕ ಮಂಡಲ, ಯುವತಿ ಮಂಡಲ, SLRM, ಏನೇನೋ ಬೇರೆ ಬೇರೆ ಭಜನಾ ಮಂಡಳಿ, ಈ ರೀತಿ ಒಂದು ಹತ್ರ ಒಂದು 50 ಸಂಘಟನೆಗಳಿದೆ ಅನ್ನುವಂಥ ಮಾಹಿತಿಯನ್ನು ಆ ಗ್ರಾಮದವರು ಹೇಳ್ತಾರೆ. ಅಂದರೆ ಹೆಚ್ಚು ಕಡಿಮೆ 100ರಿಂದ 200 ಜನಸಂಖ್ಯೆಗೆ ಒಂದು ಸಂಘಟನೆ ಉಂಟು ಇಲ್ಲಿ. ಆದರೆ ಮರವಂತೆ ಪಂಚಾಯತಿಗೋಸ್ಕರ ಆ ಎಲ್ಲಾ ಸಂಘಟನೆಯವರು ಮರವಂತೆ ಪಂಚಾಯತ್ನ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಲೋಚನೆ ಮಾಡಿದ್ದಾರೆ. ಸ್ವಚ್ಛ ಮರವಂತೆ, ಸುಂದರ ಮರವಂತೆ ಅಂತ ಹೇಳಿ. ಒಂದು ದಿವಸ ಕಸ ಹೆಕ್ಕಿ ಬಿಟ್ರೆ ಮತ್ತು ಪುನಃ ಮರು ದಿವಸ ಕಸ ಇರ್ತದೆ. ಆದ್ರೆ ನಮ್ಮ ಪಂಚಾಯತ್ನ ಪ್ರತಿಜ್ಞೆ ಅಥವಾ ಅಭಿಯಾನ ಏನು ಕೇಳಿದ್ರೆ, ಇಲ್ಲಿ ಕಸವನ್ನ ಎಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕ್ತಾರೆ, ಎಲ್ಲೆಲ್ಲೋ ಹಾಕುವುದಿಲ್ಲ. ಈ ಅಭಿಯಾನವನ್ನ ಜನರು ಅವೇರ್ನೆಸ್ ಸಿಗಬಾರದೆ ಈ ಕಾರ್ಯಕ್ರಮ ಸಕ್ಸಸ್ ಆಗುದಿಲ್ಲ ಅನ್ನೋದು ಅವ್ರ ಕಲ್ಪನೆ. ಅದಕ್ಕೋಸ್ಕರ ಪೂರ್ವ ತಯಾರಿಯಾಗಿ ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಮುಂದಿನ ಹಂತವಾಗಿ ಅಂಗಡಿಗಳಿಗೆ ಹೋಗಿ ಹೇಳ್ತಾ ಇದ್ದಾರೆ, ಅಂಗಡಿಯಲ್ಲಿ ಕಸದ ಬುಟ್ಟಿ ಇಟ್ಟುಕೊಳ್ಳಿ, ಅಂಗಡಿಯ ಕಸ ಮತ್ತು ಅಂಗಡಿ ಬಂದವರು ಕಸ ಆ ಬುಟ್ಟಿಗೆ ಹಾಕಿ ಅದನ್ನ SLRM ಘಟಕದವ್ರು ತಗೊಂಡು ಹೋಗ್ತಾರೆ. ಆಮೇಲೆ ಅದರದ್ದು ಏನ್ ಮಾಡಬೇಕು ಅದನ್ನು ಮಾಡ್ತಾರೆ. ಈ ರೀತಿ ಮೊದಲು ಅಂಗಡಿಗಳಿಗೆ, ಆಮೇಲೆ ಅಷ್ಟು ಮನೆಗಳಿಗೆ ಹೋಗೋ ಆಲೋಚನೆ ಇಟ್ಕೊಂಡಿದ್ದಾರೆ. ಈ ರೀತಿ ಅಂಗಡಿ ಮತ್ತು ಮನೆಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿಬಿಟ್ರೆ ಕಸ ಎಲ್ಲಿಂದ ಬರ್ತದೆ, ಯಾಕೆ ಕಸ ಬೀಳುತ್ತದೆ ಅನ್ನೋ ಕಲ್ಪನೆ ಅವರದ್ದು. ಸೊ ಇಷ್ಟು ದೊಡ್ಡ ಅಭಿಯಾನವನ್ನ ಊರಿನ ಹಿರಿಯರು, ಗಣ್ಯರು, ಸಾಮಾಜಿಕ ಸಂಘಟನೆ ಪ್ರಮುಖರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿದ್ದಾರೆ. ಸೊ ಇದೊಂದು ಕಾರ್ಯಕ್ರಮ ಚೆನ್ನಾಗಿ ಮಾಡುವ ದೃಷ್ಟಿಯಿಂದ ಅವರು ಹೊರಟದ್ದು. ಮರವಂತೆ ಬೀಚ್ ಇರಲಿ, ಮರವಂತೆ ಪಂಚಾಯತ್ ಇರಲಿ, ಇಡೀ ಪಂಚಾಯತ್ ಜನರು ಈ ರೀತಿ ಅವೇರ್ನೆಸ್ ಬಂದ ಪರಿಣಾಮ ನಮಗೊಂದು ಇದೊಂದು ಮಾದರಿ ಪಂಚಾಯತ್ ಅನ್ನೋದು ಹಿಂದೆಯಿಂದ ಇತ್ತು. ಬೇರೆ ಬೇರೆ ಪ್ರಶಸ್ತಿಗಳನ್ನ ಪಡ್ಕೊಂಡಂತ ಪಂಚಾಯತ್ ಈ ಕಾರ್ಯಕ್ರಮದಲ್ಲೂ ಸಹಿತ ಒಂದು ಮಾದರಿ ಆಗ್ಲಿಕ್ಕೆ ಹೊರಟಿದ್ದಾರೆ. ಆ ಮಾದರಿ ಅನ್ನೋದು ಸುತ್ತಮುತ್ತಲಿನ ಪಂಚಾಯತ್ಗಳಿಗೆ ಪುನಃ ಪ್ರೇರಣೆ ಆಗಲಿ, ಈ ಕಾರ್ಯಕ್ರಮ ಶುಭವಾಗಲಿ. ಇವತ್ತು ರಿಕ್ಷಾ ಸ್ಟ್ಯಾಂಡ್ ಮತ್ತು ಅಂಗಡಿಗಳಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಪ್ರೀತಿಯಿಂದ ಸಹಕಾರವನ್ನು ಕೊಡ್ತೇವೆ ಅಂತ ಮಾತು ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಊರಿಗೆ ಒಂದು ಒಳ್ಳೆ ಮಾದರಿ ಆಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸೊ ಅಲ್ಲಿಂದ ಒಂದು ಅಭಿಯಾನ ಬರುತ್ತೆ. ಅದಾದ್ಮೇಲೆ ಅಷ್ಟು ಮನೆಗೆ ಮಾತ್ರ ಮನೆಗೂ ಇದನ್ನ ಅವ್ರು ಹೇಳೋದು ಎಲ್ಲರೂ ಇನ್ವಾಲ್ವ್ಮೆಂಟ್ ಬೇಕಾದ್ರೆ ಹೇಗೆ ಅದಕ್ಕೆ ಇವರಿಗೆ ನಾನು ಊರಾಗಿದ್ದೇನೆ ನಿನ್ನೆ ಇಬ್ಬರು ಹಾಕಿ SLRM ಅದನ್ನು ತಗೊಂಡು ಹೋಗ್ತಾರೆ. ಅಲ್ಲಿ ದಾರಿ ಮೇಲೆ ಹೆಂಗೆ ಕಸ ಬೀಳುತ್ತೆ. ಕಾರ್ಯಕ್ರಮ ಅಂದ್ರೆ ಒಂದ್ ದಿವಸ ಹೋಗಿ ಕಸ ಹಾಕಿ ಬಂದ್ಬಿಡೋದು. ಅಭಿಯಾನ ಅಂದ್ರೆ ಏಗಳಿಗೂ ದಾರಿ ಮೇಲೆ ಕಸ ಸಾಹಸ್ ಎನ್ಜಿಒ ಅವರ ಸ್ವಚ್ಛ ಕರಾವಳಿ ಮಿಷನ್ ಯೋಜನೆ, ಶವೋಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿಎಸ್ಆರ್ ಬೆಂಬಲದೊಂದಿಗೆ ಸ್ವಚ್ಛತೆ ಬ್ಯಾನರ್ ಅನ್ನು ಹಿಡಿದುಕೊಂಡು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನಾಗರಾಜ್ ಪಟ್ಕಾರ್, ಸಾಹಸ ಸಂಸ್ಥೆಯ ಭವಿತ್, ಸುರೇಶ್, ಸಂದೀಪ್, ಸರೋಜಾ, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರುಗಳು, ಸಿಬ್ಬಂದಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಊರ ನಾಗರಿಕರು ಉಪಸ್ಥಿತರಿದ್ದರು. ಮರವಂತೆ ಪಂಚಾಯತ್ ವತಿಯಿಂದ ಸ್ವಚ್ಛ ಮರವಂತೆ, ಸುಂದರ ಮರವಂತೆ ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಅದರ ಅಂಗವಾಗಿ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಅದನ್ನು ಚಾಲನೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಅಂಗಡಿಗಳಿಗೆ ಹೋಗಿ ಅದನ್ನು ನಮ್ಮ ಕರಪತ್ರವನ್ನು ನೀಡಿ ನಾವು ಸ್ವಚ್ಛತೆ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಪಂಚಾಯತ್ ವತಿಯಿಂದ ಪ್ರತಿ ಮನೆಗಳಿಗೆ ಹೋಗಿ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತೇವೆ. ಹಾಗೆ ಎಲ್ಲ ಮರವಂತೆಯ ಪ್ರಜೆಗಳು ನಮ್ಮ ಈ ಒಂದು ಸ್ವಚ್ಛತೆಗೆ ಎಲ್ಲರ ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇಂದು ಮರವಂತೆ ಗ್ರಾಮ ಪಂಚಾಯತ್ನ ವಠಾರದಲ್ಲಿ ಸಾಹಸ್ NGO
ಸ್ವಚ್ಛ ಕರಾವಳಿ ಮಿಷನ್ ಯೋಜನೆ ಮತ್ತು ಶಾವಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಸಹಕಾರದೊಂದಿಗೆ ಸ್ವಚ್ಛ ಮರವಂತೆ ಸುಂದರ ಮರವಂತೆ ಎಂಬ ಆಂದೋಲನವನ್ನು ಕೈಗೊಳ್ಳಲಾಗಿದೆ. ಈ ಆಂದೋಲನಕ್ಕೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಚಾಲನೆ ನೀಡಿರುತ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ವಚ್ಛತೆಯನ್ನು ಅಭಿವೃದ್ಧಿಪಡಿಸುವುದು, ಎಲ್ಲ ಮನೆಗಳಿಂದ ಕಡ್ಡಾಯವಾಗಿ ತ್ಯಾಜ್ಯ ಸಂಗ್ರಹಣೆ ಮಾಡುವುದು ಮತ್ತು ಗ್ರಾಮ ಪಂಚಾಯತ್ನ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಅವರ ಸಹಭಾಗಿತ್ವದಲ್ಲಿ ನಾವು ಎಲ್ಲ ಕಡೆಗಳಲ್ಲಿ, ಶಾಲೆಗಳಲ್ಲಿ, ಅಂಗಡಿಗಳಲ್ಲಿ ಹಾಗೂ ಬೀಚ್ಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಕೈಗೊಂಡು ಮರವಂತೆ ಗ್ರಾಮ ಪಂಚಾಯತನ್ನು ರಾಜ್ಯದಲ್ಲಿ ಮಾದರಿ ಗ್ರಾಮ ಪಂಚಾಯತನ್ನಾಗಿ ಮಾಡಲು ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಹಸ್ NGO ಸಂಸ್ಥೆ ಸ್ವಚ್ಛ ಕರಾವಳಿ ಮಿಷನ್ ಯೋಜನೆ ಮೂಲಕ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ಪ್ರದರ್ಶಿಸಲಿದ್ದೇವೆ. ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಿನ ಒಂದು ಯಶಸ್ಸು ಸಿಗಲೆಂದು ತಾವು ಗ್ರಾಮಸ್ಥರಾದ ಮರವಂತೆ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೈಂದೂರು ಮತ್ತು ಕುಂದಾಪುರ ತಾಲೂಕಲ್ಲಿ 12 ಗ್ರಾಮ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಿದ್ದೇವೆ. ನಮ್ಮ ಫಂಡರ್ ಪಾರ್ಟ್ನರ್ ಬಂದು ಶಾವಮಿ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಅಂದರೆ ನಾವು 12 ಗ್ರಾಮ ಪಂಚಾಯತಿಯಲ್ಲಿ ವರ್ಕ್ ಮಾಡೋದ್ರಲ್ಲಿ ಈ ಮರವಂತೆ ಗ್ರಾಮ ಪಂಚಾಯತಿ ಅನ್ನೋದು ಹೆಚ್ಚು ಕಸ ಸಂಗ್ರಹಣೆ ಆಗೋದು ಮತ್ತು ಸೆಗ್ರಿಗೇಷನ್ ಮತ್ತು ಗೀವಿಂಗ್ ಹೆಚ್ಚಿರೋ ಪಂಚಾಯತಿ ಆಗಿದೆ. ಅದಕ್ಕಾಗಿ ನಾವು ಹಲವಾರು ಆಕ್ಟಿವಿಟೀಸನ್ನು ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಫಿಶ್ ಬಿನ್ಸನ್ನು 2 ಕಡೆಯಲ್ಲಿ ಇಟ್ಟಿದ್ದೇವೆ. ಹಾಗೆ IEC ಬೋರ್ಡ್ ಇದೆಲ್ಲ ಇಟ್ಟಿದ್ದೇವೆ. ಇದಕ್ಕೆಲ್ಲ ಇಲ್ಲಿನ ಪ್ರೆಸಿಡೆಂಟ್ ಆದ ನಾಗರಾಜ್ ಅವರು ಹಾಗೂ PDO ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಮುಖಾಂತರ ಇವತ್ತೊಂದು ಒಳ್ಳೆಯ ಆಯೋಜನೆ ಆಯಿತು. ಸೊ ಅದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಅವರೊಟ್ಟಿಗೆ ಹೋಗಿ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತೇವೆ ಅಂತ ಹೇಳ್ತಾ ಇಷ್ಟು ಮುಗಿಸ್ತೇನೆ. ಥ್ಯಾಂಕ್ ಯು. ಮರವಂತೆ SLRMನಲ್ಲಿ ಸೂಪರ್ವೈಸರ್ ಆಗಿ ನಾನು ಕಳೆದ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಮರವಂತೆ ಪಂಚಾಯತಲ್ಲಿ SLRM ಸ್ಟಾರ್ಟ್ ಆಗಿದ್ದು ಪ್ರಥಮ ಬಾರಿ ಮಾದರಿ ಪಂಚಾಯತ್ ಆಗಿರ್ತದೆ. ಉಡುಪಿ ಜಿಲ್ಲೆಯಲ್ಲಿ ಮಾದರಿಯಾಗಿರ್ತದೆ ಮರವಂತೆ ಪಂಚಾಯತ್. ಯಾಕೆಂದರೆ ಮರವಂತೆಯಲ್ಲಿ ನಾವು ಆಲ್ಮೋಸ್ಟ್ 84% ಅಷ್ಟು ಮನೆಗಳನ್ನು ತ್ಯಾಜ್ಯ ಸಂಗ್ರಹಣೆಯಲ್ಲಿ ಕವರ್ ಮಾಡ್ಕೊಂಡಿದ್ದೇವೆ. ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾ ಇದ್ದಾರೆ. ಹಾಗಾಗಿ ಮರವಂತೆ ಪಂಚಾಯತ್ ಕಸ ಸಂಗ್ರಹಣೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂದ್ಕೊಳ್ತಾ ಇದ್ದೇನೆ. ತುಂಬ ಉತ್ತಮ ರೀತಿಯಲ್ಲಿ ಇಲ್ಲಿನ ಜನರು ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮರವಂತೆ ಪಂಚಾಯತ್ SLRM ಘಟಕ ತುಂಬ ಮಾದರಿಯಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಈಗ ಒಂದು ಹೊಸ ಅಭಿಯಾನ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ವಚ್ಛ ಮರವಂತೆ ಸುಂದರ ಮರವಂತೆ ಅನ್ನುವಂಥ ಅಭಿಯಾನವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇದು ಮಾಡಿರುವುದರಿಂದ ನಮಗೆ ಇನ್ನಷ್ಟು ನಮ್ಮ SLRM ಘಟಕಕ್ಕೆ ಸಂಬಂಧಪಟ್ಟಾಗೆ ತುಂಬ ಸಹಕಾರಿಯಾಗಲಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಬೀದಿ ಬದಿಗಳಲ್ಲಿ ಕೆಲವರು ಕಸಗಳನ್ನು ಹಾಕಿ ಹೋಗುವಂಥದ್ದು ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದರೂ ಸಹ ಪದೇ ಪದೇ ಆ ರೋಡ್ಗಳಲ್ಲಿ ಕಸ ಬೀಳುವುದರಿಂದ ನಾವು ಮಾಡಿದ ಕೆಲಸಕ್ಕೆ ಏನು ನಮಗೆ ತುಂಬ ಸಮಾಧಾನ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಅಭಿಯಾನ ಪ್ರಾರಂಭವಾಗಿರುವುದರಿಂದ ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿರ್ತದೆ. ಹಾಗಾಗಿ ಜನರಲ್ಲಿ ಇದರ ಬಗ್ಗೆ ಕಸದ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಅವರಲ್ಲಿ ಜಾಗೃತಿಯನ್ನು ಹುಟ್ಟುಹಾಕುವಂಥದ್ದು ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಕಾರ್ಯ ನಡೆಯಲಿದೆ ಅಂತ ಅನ್ಕೊಂಡೆ. ಜೆಪಿ ಬಡಾಕೆರೆ V4 ನ್ಯೂಸ್ ಬೈಂದೂರು. ಬಂಟ್ವಾಳ ತಾಲೂಕಿನ ಮೂಡನಡುಗೋಡು ಗ್ರಾಮದ ಬಾಬಾ ತೋಟದ ಕೃಷಿಕರೊಬ್ಬರ ಮನೆ ಬಳಿಗೆ ಚಿರತೆಯೊಂದು ಆಗಮಿಸಿ ನಾಯಿಗಳ ಮೇಲೆ ದಾಳಿ ನಡೆಸಲು ಯತ್ನಿಸಿ ಅವುಗಳು ಜೋರಾಗಿ ಬೊಬ್ಬೆ ಹಾಕಿದ ಸಂದರ್ಭ ಓಡಿ ಹೋಗಿರುವುದು ಮನೆಯ ಸಿಸಿ ಕ್ಯಾಮೆರಾದ ಮೂಲಕ ಬೆಳಕಿಗೆ ಬಂದಿದೆ. ಬಾಬಾತೋಟ ನಿವಾಸಿ ಪ್ರಕಾಶ್ ಪೂಜಾರಿ ಅವರ ಮನೆಯಂಗಳಕ್ಕೆ ಜುಲೈ 17ರಂದು ತಡರಾತ್ರಿ 11:30 ಸುಮಾರಿಗೆ ಚಿರತೆ ಆಗಮಿಸಿದ್ದು, ಆದರೆ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ವೀಕ್ಷಿಸುವ ಮಾನಿಟರ್ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ಬಂದಿರುವುದು ಚಿರತೆ ಎಂಬುದು ರವಿವಾರ ಮಾನಿಟರ್ ದುರಸ್ತಿಯಾದ ಬಳಿಕವೇ ಗಮನಕ್ಕೆ ಬಂದಿದೆ. ಚಿರತೆ ಆಗಮಿಸಿದ ಸಂದರ್ಭ ಮನೆಯಲ್ಲಿದ್ದ 2 ನಾಯಿಗಳು ಯಾರೋ ಬಂದ ರೀತಿ ಜೋರಾಗಿ ಬೊಬ್ಬೆ ಹಾಕಿದ್ದು, ಆ ಸಂದರ್ಭದಲ್ಲಿ ಪ್ರಕಾಶ್ ಹೊರಗೆ ನೋಡುವುದಕ್ಕೆ ಹೊರಟಾಗ ಹೆದರಿಕೆಯಿಂದ ಮನೆ ಮಂದಿ ತಡೆದಿದ್ರು. ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯು ನಾಯಿಗಳ ಮೇಲೆ ಎರಗಿ ಓಡಿ ಹೋಗುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದರೂ ಅದನ್ನು ನೋಡುವ ಮಾನಿಟರ್ ಹಾಳಾಗಿತ್ತು. ಯಾರೋ ಬಂದು ಹೋಗಿದ್ದಾರೆ ಎಂಬ ಆತಂಕ ಮನೆ ಮಂದಿಯ ಮನದಲ್ಲಿತ್ತು. ಅದನ್ನು ಯಾರಿಗೂ ಹೇಳಿರಲಿಲ್ಲ. ಮರುದಿನ ಮಾನಿಟರ್ ದುರಸ್ತಿಗೆ ಕೊಟ್ಟು ರವಿವಾರ ಅದು ದುರಸ್ತಿಯಾಗಿ ಸಿಕ್ಕ ಬಳಿಕ ಪರಿಶೀಲನೆ ಮಾಡಿದಾಗ ಚಿರತೆ ಬಂದಿರುವುದು ತಿಳಿದು ಬಂದಿದೆ. ಚಿರತೆಯು ಎರಗಿದ ಸಂದರ್ಭ ಒಂದು ನಾಯಿಗೆ ಸಣ್ಣ ಗಾಯವಾಗಿದ್ದರೂ ಅದು ನಾಯಿಗಳೇ ಜಗಳ ಮಾಡಿಕೊಂಡಿವೆ ಎಂದು ಭಾವಿಸಿದ್ರು. ಚಿರತೆ ಬಂದಿರುವ ಕುರಿತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರೂ ಅವರು ಪಟಾಕಿ ಸಿಡಿಸಿ ಓಡಿಸಿ ಎಂದಷ್ಟೇ ಹೇಳಿದ್ದಾರೆ ಎಂದು ಪ್ರಕಾಶ್ ಪೂಜಾರಿ ಅವರು ತಿಳಿಸಿದ್ದಾರೆ. ಸಂದೀಪ್ ಸಾಲ್ಯನ್ V4 ನ್ಯೂಸ್ ಬಂಟ್ವಾಳ.
ಸುರತ್ಕಲ್ನ ಸ್ವಯಂವರ್ ಸಿಲ್ಕ್ಸ್ನಲ್ಲಿ ಆಷಾಢ ಸೇಲ್ಸ್ ನಡೆಯುತ್ತಿದ್ದು ಗ್ರಾಹಕರಿಗಾಗಿ 50% ವಿಶೇಷ ರಿಯಾಯಿತಿಯನ್ನು ನೀಡುತ್ತಿದ್ದಾರೆ. ಈ ಆಫರ್ ಆಗಸ್ಟ್ 15ರವರೆಗೆ ಮಾತ್ರ ಇರಲಿದೆ. ಒಂದೇ ಸೂರಿನಡಿಯಲ್ಲಿ ವಿವಿಧ ಶೈಲಿಯ ವಸ್ತ್ರಗಳು ಸಿಗುವ ಮಳಿಗೆ ಸುರತ್ಕಲ್ನ ಸ್ವಯಂವರ್ ಸಿಲ್ಕ್ಸ್. ಈ ಬಾರಿ ಗ್ರಾಹಕರಿಗಾಗಿ ವಿಶೇಷ ರಿಯಾಯಿತಿಯ ಕೊಡುಗೆಗಳನ್ನು ಕೂಡ ನೀಡುತ್ತಿದ್ದಾರೆ. ಆಗಸ್ಟ್ 15ರವರೆಗೆ ಈ ಆಫರ್ ಲಭ್ಯವಿದೆ. ಎಲ್ಲಾ ವಸ್ತ್ರಗಳ ಮೇಲೆ 50% ರಿಯಾಯಿತಿ ನೀಡುತ್ತಿದ್ದಾರೆ. ಮಹಿಳೆಯರಿಗಾಗಿ ವೆಡ್ಡಿಂಗ್ ಕಲೆಕ್ಷನ್, ಡಿಸೈನರ್ ಸಾರೀಸ್, ಸಿಲ್ಕ್ಸ್ ಕಲೆಕ್ಷನ್, ಟ್ರೆಂಡಿಂಗ್ ಟಿಶ್ಯೂ ಸಾರೀಸ್ಗಳು ಲಭ್ಯವಿದೆ. ಡಿಸೈನರ್ ಸಲ್ವಾರ್, ವೆಸ್ಟರ್ನ್ ಗೌನ್ಸ್, ಡ್ರೆಸ್ ಮೆಟೀರಿಯಲ್ಸ್, ಕುರ್ತಿ ಟಾಪ್, ಬ್ರೈಡಲ್ ಲೆಹೆಂಗಾ, ಎಥ್ನಿಕ್ ಗೌನ್ಸ್, ಪ್ಲಾಜಾ ಸೆಟ್ಗಳು ಸಹ ರಿಯಾಯಿತಿ ದರದಲ್ಲಿ ಸಿಗಲಿದೆ. ಪುರುಷರಿಗಾಗಿ ಕುರ್ತಾ, ಶರ್ವಾಣಿ, ಧೋತಿ ಸೆಟ್ಸ್, ಫಾರ್ಮಲ್ ಅಂಡ್ ಕ್ಯಾಶುವಲ್ ಶರ್ಟ್, ಪ್ಯಾಂಟ್ಗಳು ಮತ್ತು ವಿವಿಧ ಶೈಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಸಿಗಲಿದೆ. ಎಲ್ಲಾ ವಯೋಮಾನದ ಮಕ್ಕಳಿಗೆ ಕೂಡ ವಿನೂತನ ಶೈಲಿಯ ವಸ್ತ್ರಗಳು ಲಭ್ಯವಿದೆ. ಎಲ್ಲಾ ವಸ್ತ್ರಗಳ ಮೇಲೆ 50% ರಿಯಾಯಿತಿ ನೀಡುತ್ತಿದ್ದು, ಈ ಆಫರ್ ಆಗಸ್ಟ್ 15ರವರೆಗೆ ಮಾತ್ರ ಇರಲಿದೆ. ಇಂದೇ ಸುರತ್ಕಲ್ನ ಸ್ವಯಂವರ್ ಸಿಲ್ಕ್ಸ್ಗೆ ಭೇಟಿ ನೀಡಿ ನಿಮಗಿಷ್ಟವಾದ ವಸ್ತ್ರಗಳನ್ನು ಖರೀದಿಸಿ ಸಂಭ್ರಮಿಸಿ. ಹೆಚ್ಚಿನ ಮಾಹಿತಿಗಾಗಿ 9611670162 ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಆಪರೇಷನ್ ಸಿಂಧೂರ ಸರಿ, ಆದರೆ ಇಲ್ಲಿಯವರೆಗೆ ಪಹಲ್ಗಾಮ್ ಉಗ್ರರನ್ನು ಬಂಧಿಸಿಲ್ಲ ಏಕೆ ಎಂದಿತ್ಯಾದಿಯಾಗಿ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕೇಳಿದರು. ಅಡಿಗಡಿಗೆ ಯುಎಸ್ಎ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ತಾನು ಯುದ್ಧ ವಿರಾಮಕ್ಕೆ ಕಾರಣ ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ಉತ್ತರಿಸಬೇಕಾದ ಪ್ರಧಾನಿ ಮೋದಿ ಅವರು ಬಾಯಿ ತೆರೆದಿಲ್ಲ. ಈಗ 5 ಜೆಟ್ ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ ಎಂದು ಬೇರೆ ಟ್ರಂಪ್ ಹೇಳಿದ್ದಾರೆ. ಯುದ್ಧ ನಾಶದ ಬಗೆಗೆ ಗುಟ್ಟು ಏಕೆ ಮಾಡಲಾಗುತ್ತಿದೆ ಎಂದು ಖರ್ಗೆ ಪ್ರಶ್ನಿಸಿದರು. ಮಳೆಗಾಲದ ಸಂಸತ್ ಅಧಿವೇಶನ ಆರಂಭವಾದ ದಿನದ ಮೊದಲ ಗಂಭೀರ ವಿಷಯ ಖರ್ಗೆ ಅವರಿಂದ ಬಂತು. ಅತಿ ಮುಖ್ಯ ವಿಷಯವೆಂದರೆ ಪಹಲ್ಗಾಮ್ ಕಾರಣಕ್ಕೆ ಆಪರೇಷನ್ ಸಿಂಧೂರ ನಡೆದಿದೆ. ಆದರೆ ಪಹಲ್ಗಾಮ್ ದಾಳಿ ಮಾಡಿದ ಉಗ್ರರ ಬಂಧನವೇ ಆಗಿಲ್ಲ. ಈ ನಿಟ್ಟಿನಲ್ಲಿ ಉತ್ತರಕ್ಕಾಗಿ ನಾನು 267ನೇ ವಿಧಿಯಡಿ ನೋಟಿಸು ನೀಡಿದ್ದೇನೆ ಎಂದು ಖರ್ಗೆ ಹೇಳಿದರು. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರು ಪಹಲ್ಗಾಮ್ ಉಗ್ರ ದಾಳಿಗೆ ಗುಪ್ತಚರ ಇಲಾಖೆಯ ಕೈಲಾಗತನ ಕಾರಣ ಎಂದು ಹೇಳಿದ್ದಾರೆ. ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊರಬೇಕಲ್ಲವೇ? ಬಿಜೆಪಿಯ ಅಧ್ಯಕ್ಷರೂ ಆಗಿರುವ ಜೆಪಿ ನಡ್ಡಾ ಅವರು ಸರ್ಕಾರವು ಆಪರೇಷನ್ ಸಿಂಧೂರ ಬಗೆಗೆ ಚರ್ಚಿಸಲು ಸಿದ್ಧವಿದೆ ಎಂದರು. ಆದರೆ ರಾಜ್ಯಸಭೆಯಲ್ಲಿ ಪರ ವಿರೋಧ ಕೂಗು ಜೋರಾದ ಕಾರಣ ಕಲಾಪ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. ಮಂಗಳೂರಿನ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ವಿದ್ಯಾರ್ಥಿ ವೇತನ ಮತ್ತು ರಿಸರ್ಚ್ ಸೀಟ್ಸ್ ಗ್ರಾಂಟ್ಸ್ ವಿತರಣಾ ಕಾರ್ಯಕ್ರಮವು ಸಂಸ್ಥೆಯ ರಜತ ಭವನದಲ್ಲಿ ನಡೆಯಿತು. ಪ್ರಾರ್ಥನಾ ಗೀತೆಯ ಬಳಿಕ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು.
ಕಾರ್ಯಕ್ರಮದಲ್ಲಿ 115 ಮಂದಿ ಹಳೆಯ ವಿದ್ಯಾರ್ಥಿಗಳು ಉತ್ಸಾಹಭರಿತರಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ 2 ವರ್ಷಗಳ ಚಟುವಟಿಕೆಗಳ ಮೈಲಿಗಲ್ಲನ್ನು ಪ್ರದರ್ಶಿಸುವ ವಿದ್ಯಾರ್ಥಿಗಳ ಬುಲೆಟಿನ್ ರಿವೈವ್ ಅನ್ನು ಬಿಡುಗಡೆ ಮಾಡಿದ್ರು. ಫಾದರ್ ಮುಲ್ಲರ್ ಕಾಲೇಜು ಮತ್ತು ನರ್ಸಿಂಗ್ ಶಾಲೆಯ 6 ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭಾನ್ವಿತ ಪ್ರದರ್ಶನಕ್ಕಾಗಿ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಯಿತು. ಪ್ರೊಫೆಸರ್ ಪ್ರಿಸಿಲ್ಲಾ ಡಿಸೋಜಾ ಮತ್ತು ಪ್ರೊಫೆಸರ್ ದೀಪಾ ಪೀಟರ್ ಅವರ ಸಂಶೋಧನಾ ಉಪಕ್ರಮಗಳಿಗಾಗಿ ಸಂಶೋಧನಾ ಅನುದಾನಗಳನ್ನು ನೀಡಲಾಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲೂಕಾಸ್ ಲೋಬೋ, ಸಲಹೆಗಾರ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಧನ್ಯಾ ದೇವಸ್ಯ ಉಪಸ್ಥಿತರಿದ್ದರು. I request you to promote the cause of this mother. The cause of this mother would be new incumbent students. The students who can come here, you can promote. You can speak for the mother and also tell those who are aspirants that this is the institute will satisfy what you desire for. So therefore, you can promote students to this alma mater. Secondly, you can promote persons who are in ailments to this hospital because the nursing care is the best. I'm saying in the world we have the best nursing care. Best nursing care because of you all and because of this alma mater. So you can promote people with ailments to come here so that they can experience the nurturing care. You have put here nurturing lives, nurturing care of these nurses here. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಇದು ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.